ಹಿರಿಯ ಕಾಂಗ್ರೆಸ್ ಮುಖಂಡ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಉಡುಪಿಯ ಶೋಕಮಾತಾ ಚರ್ಚಿನಲ್ಲಿ ಬಲಿಪೂಜೆ ಹಾಗೂ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. कैथोलिक सभा अध्यक्ष श्रीमती मेरी संसार को विचार करते हैं. ಅಗಲಿದ ಆಸ್ಕರ್ ಫರ್ನಾಂಡಿಸ್ರ ಮೃತದೇಹವನ್ನು ಸಕಲ ಗೌರವದೊಂದಿಗೆ ಉಡುಪಿ ಚರ್ಚಿಗೆ ವಿಶೇಷ ವಾಹನದಲ್ಲಿ ತರಲಾಗಿತ್ತು. ಈ ಸಂದರ್ಭದಲ್ಲಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಪ್ರಮೋದ್ ಮಧ್ವರಾಜ್, ಪ್ರತಾಪ್ ಚಂದ್ರ ಶೆಟ್ಟಿ, ಮಾಜಿ ಶಾಸಕ ವಿನಯ್ ಕುಮಾರ್ ಸೊರಕೆ, ಶಾಸಕ ಯುಟಿ ಖಾದರ್, ಐವನ್ ಡಿಸೋಸಾ, ಜೆಆರ್ ಲೋಪೋ ಮತ್ತಿತರರು ಹೂಗುಚ್ಛಗಳನ್ನಿಟ್ಟು ಶ್ರದ್ಧಾಂಜಲಿ ಸಲ್ಲಿಸಿದರು. ಉಡುಪಿ ಜಿಲ್ಲಾಡಳಿತದ ವತಿಯಿಂದ ಕೂರ್ಮಾರಾವ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಶ್ರದ್ಧಾಂಜಲಿ ಸಲ್ಲಿಸಿದರು. ನಮ್ಮ ವಿಶ್ವಾಸ ನಾವೆಲ್ಲರೂ ಶಾಶ್ವತ ಜೀವನದಲ್ಲಿ ಈಗಾಗಲೇ कैथोलिक सभा अध्यक्ष श्रीमती मेरी संसार को ಚರ್ಚಿನಲ್ಲಿ ಬಿಷಪ್ ಜೆರಾಲ್ಡ್ ಲೋಬೋ ಆಸ್ಕರ್ ಫರ್ನಾಂಡಿಸ್ ರವರ ಪಾರ್ಥಿವ ಶರೀರಕ್ಕೆ ವಿಧಿವಿಧಾನಗಳನ್ನು ನೆರವೇರಿಸಿ ಆತ್ಮಕ್ಕೆ ಶಾಂತಿ ಸಲ್ಲಿಸಿದರು. ನಮ್ಮ ವಿಶ್ವಾಸ ನಾವೆಲ್ಲರೂ ಶಾಶ್ವತ ಜೀವನದೆಡೆಗೆ ನಡೆಯುತ್ತೇವೆ. ಈಗಾಗಲೇ कैथोलिक सभा अध्यक्ष श्रीमती मेरी संसार को विचार करते हैं. धन्यवाद. कांग्रेस